ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಬ್ರಹ್ಮಣ್ಯ ಮಾತಾಡ್ತಿದ್ದೀನಿ. ಇವ್ರು ಬಂದು ಅಂಬಾರಿ ಪರಮೇಶ್ವರ್ ಅಂತ ಪುಟ್ಟಣ್ಣ ಕಣಗಾಲ್ ಅಂತ ಶ್ರೇಷ್ಠ ನಿರ್ದೇಶಕರು ಕೊಟ್ಟ ತಾಲೂಕು ನಮ್ಮ ಪಿರಿಯಾಪಟ್ಟಣ ತಾಲೂಕು. ನಮ್ಮ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಮತ್ತೊಬ್ಬರು ನಿರ್ದೇಶಕರು ಉದಯ ಆಯ್ತಿರೋದು. ನಾನು ಒಬ್ಬ ಈ ತಾಲೂಕಿನ ಒಬ್ಬ ಆರ್ಟಿಸ್ಟ್ ಆಗಿ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಇವತ್ತು ಇವ್ರು ಸಿನಿಮಾ ಮಾಡ್ತಾ ಇದ್ದಾರೆ. ಸಿನಿಮಾದ ಹೆಸರು ಬಂದು ಐಕ್ಳು ಕಿಚ್ಚು. ಆ ಸಿನಿಮಾದಲ್ಲೇ ಕಿಚ್ಚಿದೆ. ಆ ಕಿಚ್ಚು ಇಡೀ ಕರ್ನಾಟಕದಾದ್ಯಂತ ವ್ಯಾಪಿಸಲಿ, ಇವ್ರಿಗೂ ಒಂದು ಹೆಸರು ಕೊಡಲಿ. ಈ ಸಿನಿಮಾದಲ್ಲಿ ಅಭಿನಯಿಸ್ತಿರೋ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇವ್ರ ಹೆಸರು ಬಂದು ಸೂರ್ಯ. ನಮ್ಮ ಅಂಬಾರಿ ಪರಮೇಶ್ವರ್ಗೆ ಒಂದು ಮೊದಲನೇ ಕಣ್ಣಿದ್ದಂಗೆ ಇವರು ಈ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 3 ತಿಂಗಳಿನಿಂದ ಈ ನಮ್ಮ ನೀವು ಕಾಣಿಸ್ತಾ ಇದ್ದೀರಿ ನೋಡಿ, ಇದೆಲ್ಲ ಸಾಕಷ್ಟು ಮಕ್ಕಳುಗಳಿಗೆ ನಾನು ಆಗಲೇ ಹೇಳಿದೆ, ಇವರು ಬರೀ ನಿರ್ದೇಶಕರು ಮಾತ್ರ ಅಲ್ಲ, ನೃತ್ಯ ನಿರ್ದೇಶಕರು. ಇವರು ಜನ್ಮದ ಜಾತ್ರೆಗೆ ಒಂದು ಸಿನಿಮಾದಲ್ಲಿ ನೃತ್ಯ ನಿರ್ದೇಶನ ಕೂಡ ಮಾಡಿದ್ದಾರೆ. ಮತ್ತು ಇವರು ಜನ್ಮದ ಜಾತ್ರೆಯಲ್ಲಿ ಶುರುವಾದಂಥ ಇವರ ಸಮಾಗಮ ಇವತ್ತು ಐಕ್ಳು ಕಿಚ್ಕೊಂಡ ವ್ಯಾಪಿಸಿದೆ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬರು, ನಮಸ್ಕಾರ ಸರ್, ಇವರ ಹೆಸರು ಬಂದು ವೈಎಸ್ ರಾಜು. ಮೂಲತಃ ಕನಕಾಪುರದವರು. ಅಲ್ಲಿಂದ ಬಂದು ಹಗಲು ರಾತ್ರಿ ಅನ್ನೋದೇ ಸಿನಿಮಾಕ್ಕಾಗಿ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡಿಬರ್ಬೇಕಾದ ಕಾರಣ ಈ ತ್ರಿಮೂರ್ತಿಗಳು ಕೂಡ ತಪ್ಪಾಗಲಾರ್ದು. ಹಾಗೇನೆ ಈ ಒಂದು ಸಿನಿಮಾ ಐಕ್ಳು ಕಿಚ್ಚು ಮಕ್ಕಳು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಇದು ಯಾವುದೇ ಸಿನಿಮಾದ ರಿಮೇಕ್ ಅಲ್ಲ. ನಮ್ಮ ಪರಮೇಶ್ವರ್ ಜೀವನದಲ್ಲಿ ಏನು ಸ್ಟ್ರಗಲ್ ಮಾಡಿದ್ದಾರೋ ಅದನ್ನೆಲ್ಲ ಎಳೆಯಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದು ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ. ಇನ್ನೇನು ಫಸ್ಟ್ ಶೆಡ್ಯೂಲ್ ಮುಗಿಯೋ ಹಂತಕ್ಕೆ ಬಂದಿದೆ. ಇನ್ನೇನು ಡಿಸೆಂಬರ್ ಹೊತ್ತಿಗೆ ಇಡೀ ಕರ್ನಾಟಕ ರಾಜ್ಯದಂತ ನಮ್ಮ ತಾಲೂಕಿನ ಐಕ್ಳು ಕಿಚ್ಚು ಸಿನಿಮಾ ವ್ಯಾಪಿಸ್ತದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.